ಮಂಗಳೂರಿನ ಅಳಿವೆ ಬಾಗಿಲಿನಲ್ಲಿ ಡ್ರೆಡ್ಜಿಂಗ್ನಿಂದಾಗಿ ಸರಕು ಸಾಗಣೆ ಹಡಗುಗಳು ತೀವ್ರತರದ ತೊಂದರೆ ಅನುಭವಿಸುತ್ತಿವೆ. ಕಳೆದ ಕೆಲವು ದಿನಗಳಿಂದ ಸರಕು ಹೊತ್ತ ಹಡಗುಗಳು ಅಳಿವೆ ಬಾಗಿಲಿನಲ್ಲಿ ತುಂಬಿರುವ ಹೂಳಿನಿಂದ ಸ್ಥಳದಲ್ಲೇ ಬಾಕಿಯಾಗಿದೆ. ಕೂಡಲೇ ಇದನ್ನು ತೆರವುಗೊಳಿಸಬೇಕೆಂಬ ಆಗ್ರಹ ಹಳೆ ಬಂದರು ಯೂನಿಯನ್ ಅಸೋಸಿಯೇಷನ್ನಿಂದ ಕೇಳಿಬಂದಿದೆ. ಅಳಿವೆ ಬಾಗಿಲಿನಲ್ಲಿ ಹೂಳಿನ ಸಮಸ್ಯೆ ಇಂದು ನಿನ್ನೆಯದಲ್ಲ. ಇದರಿಂದ ಸರಕು ಸಾಗಣೆ ಹಡಗು ಸಿಬ್ಬಂದಿಗಳಿಗೆ ತುಂಬಾ ತೊಂದರೆಯಾಗ್ತಾ ಇದೆ. ಲಕ್ಷದ್ವೀಪಕ್ಕೆ ಸರಕು ಹೊತ್ತು ನಿಂತ ಹಡಗು ಇನ್ನೂ ಮುಂದೆ ಸಾಗಿಲ್ಲ. ಇದಕ್ಕೆ ಕಾರಣ ಅಳಿವೆ ಬಾಗಿಲಿನಲ್ಲಿ ತುಂಬಿರುವ ಹೂಳು. ಇದರಿಂದಾಗಿ ಲಕ್ಷದ್ವೀಪಕ್ಕೆ ತೆರಳಬೇಕಿದ್ದ ಹಡಗುಗಳು ತೆರಳಲಾರದೆ ಹಳೆ ಬಂದರಿನಲ್ಲೇ ಸಿಲುಕಿಕೊಂಡಿದೆ. ಈ ನಿಟ್ಟಿನಲ್ಲಿ ಹೂಳನ್ನ ಶೀಘ್ರ ತೆರವುಗೊಳಿಸಬೇಕು ಎನ್ನುವ ಆಗ್ರಹ ಹಳೆ ಬಂದರು ಯೂಸರ್ಸ್ ಅಸೋಸಿಯೇಷನ್ನಿಂದ ಕೇಳಿಬಂದಿದೆ. ಇನ್ನು ಹೂಳಿನ ಸಮಸ್ಯೆ ಗಂಭೀರವಾಗಿ ಕಾಡ್ತಾ ಇರುವ ಹಿನ್ನೆಲೆಯಲ್ಲಿ ಅಳಿವೆ ಬಾಗಿಲಿನಲ್ಲಿ ಟೆಂಪರರಿ ಸರ್ವೆ ಕೂಡ ನಡೆಸಲಾಗಿದೆ. ಪೈಲಟ್ನವರ ಹೇಳಿಕೆಯ ಪ್ರಕಾರ ಅಳಿವೆ ಬಾಗಿಲಿನಲ್ಲಿ 11.5 ಫೀಟ್ ನೀರಿದ್ದು ಅಷ್ಟು ಆಳಕ್ಕೆ ಹೋಗಲು ಸಾಧ್ಯವಿಲ್ಲ ಎನ್ನುವ ವಿಚಾರ ತಿಳಿದು ಬಂದಿದೆ. ಹೀಗಾಗಿ ಶೀಘ್ರದಲ್ಲಿ ಡ್ರೆಡ್ಜಿಂಗ್ ಮಾಡಿಕೊಡಬೇಕಾಗಿ ಪೋರ್ಟ್ ಆಫೀಸರ್ಗಳಿಗೆ ಮನವಿ ಪತ್ರ ನೀಡಿದ್ದೇವೆ. ಹಾಗಾಗಿ ಅವರು ಟೆಂಡರ್ ಕರೆದಿದ್ದಾರೆ. ಟೆಂಡರ್ ಆಗುವಾಗ ಸುಮಾರು 2 ತಿಂಗಳಾಗಬಹುದು. ಈಗಾಗಲೇ 20 ಮಂಜಿ ಲೋಡ್ ಆಗಿ ನಿಂತಿದೆ. ಇದರಲ್ಲಿದ್ದ ಧಾನ್ಯ ದವಸಗಳು ಕೊಳೆತು ಹೋಗ್ತಾ ಇದೆ. ಇರುವ ಸಿಬ್ಬಂದಿಗೂ ಯಾವುದೇ ಸೌಲಭ್ಯಗಳಿಲ್ಲ. ಹಾಗಾಗಿ ಈ ಬಗ್ಗೆ ಗಮನ ಹರಿಸಬೇಕು ಎನ್ನುವ ಆಗ್ರಹ ಹಳೆ ಬಂದರು ಯೂಸರ್ಸ್ ಅಸೋಸಿಯೇಷನ್ ಪ್ರಮುಖರಿಂದ ಕೇಳಿಬಂದಿದೆ. ಬಾಗಿಲಿಗೆ ಹೋಗಿ ಎಲ್ಲ ಸರ್ವೆ ಮಾಡಿ ಟೆಂಪರರಿ ಸರ್ವೆ ಮಾಡಿ ಬಂದಿದ್ದೇವೆ. ಅದರ ಪೈಲಟ್ನವರ ಹೇಳಿಕೆ ಮೇಲೆ ಈಗ 10.5 ಫೀಟ್ ನೀರು 11.5 ಫೀಟ್ ನೀರು ಉಂಟಂತೆ. ಅದಕ್ಕೆ 11.5 ಫೀಟಿಗೆ ಈಗ ಮಂಜಿ ನಮ್ಮ ವೆಸಲ್ 10.5 ಫೀಟ್ ಲೋಡ್ ಆಗಿದೆ. 11.5 ಫೀಟಿಗೆ ಹೋಗಲಿಕ್ಕೆ ಆಗುವುದಿಲ್ಲ ಎಂದು ಪೈಲಟ್ನವರು ತಿಳಿಸಿದ್ದಾರೆ. ಅದಕ್ಕೆ ಬೇಕಾಗಿ ಈಗ ಬೇಗನೆ ಶೀಘ್ರದಲ್ಲಿಯೇ ನಮಗೆ ಡ್ರೆಡ್ಜಿಂಗ್ ಮಾಡಿ ಕೊಡಬೇಕೆಂದು ನಾವು ಈ ಪೋರ್ಟ್ ಆಫೀಸರ್ ಹತ್ರ ವಿನಂತಿ ಮಾಡಿದ್ದೇವೆ ಮತ್ತು ಬರೆದು ಲೆಟರ್ ಸಹ ಕೊಟ್ಟಿದ್ದೇವೆ. ಅದಕ್ಕೆ ಅವರು ಏನಂತ ಹೇಳ್ತಾರೆ, ಅವರು ಟೆಂಡರ್ ಕರೆದಿದ್ದಾರೆ. ಅದು ಟೆಂಡರ್ ಆಗುವಾಗ ಇನ್ನೊಂದು 2 ತಿಂಗಳು ಹೋಗ್ತದೆ. ಈಗ ನಮ್ಮ 10-20 ಮಂಜಿ ಲೋಡಾಗಿ ನಿಂತಿದೆ. ಅದರಲ್ಲಿ ಎಲ್ಲ ಧಾನ್ಯ ದವಸಗಳು ಲೋಡಾಗಿ ಅದು ಕೊಳ್ತು ಹೋಗ್ತದೆ. ಮತ್ತು ನಮ್ಮ ಕ್ರೂನವರಿಗೆ ಸಹ ಏನು ಸೌಲಭ್ಯ ಇಲ್ಲ. ಈ ಬಗ್ಗೆ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷ ಚರಣ್ ಕುಮಾರ್ ಮಾತನಾಡಿ, ಸರ್ಕಾರದಿಂದ ಯಾವುದೇ ರೀತಿಯ ಸವಲತ್ತುಗಳು ಸಿಗ್ತಾ ಇಲ್ಲ. ಡ್ರೆಡ್ಜಿಂಗ್ ಮಾಡದೆ ಹೋದ್ರೆ ದವಸ ಧಾನ್ಯಗಳನ್ನ ಅನ್ಲೋಡ್ ಮಾಡಲು ಕಷ್ಟಕರ. ಹಳೆ ಬಂದರಿನಲ್ಲಿ 400ರಿಂದ 500 ಮಂದಿ ಕೆಲಸ ಮಾಡ್ತಾ ಇದ್ದಾರೆ. ಡ್ರೆಡ್ಜಿಂಗ್ ಸರಿಯಾಗದೇ ಇದ್ರೆ ಅವರಿಗೆ ಕೆಲಸವಿಲ್ಲದಂತಾಗುತ್ತೆ ಅಂತ ಹೇಳಿದ್ರು. ನಮಗೆ ಸರ್ಕಾರದ ಬೇಕಾದ ಸವಲತ್ತು ನಮಗೆ ಇಲ್ಲಿ ಸಿಗಲ್ಲ. ಯಾಕಂದರೆ ಇಲ್ಲಿ ಏನಾದರೂ ಒಂದು ಬಂದು ಇಲ್ಲಿ ಪೋರ್ಟ್ 12 ತಿಂಗಳ ತನಕ ಒಂದು ವರ್ಕ್ ಮಾಡಿದರೆ ಎಲ್ಲರಿಗೆ ಈಗ ನೋಡಿ ಸಮಸ್ಯೆ ಎಷ್ಟರ ತನಕ ಬಂದಿದೆ ಅಂದರೆ, ವೆಸಲ್ ಲೋಡಾಗಿ ನಿಂತಿದೆ, ಹೊರಗೆ ಹೋಗಲಿಕ್ಕೆ ನೀರಿಲ್ಲ. ಅದನ್ನು ಈಗ ಹೇಗೆ ಸರಿ ಮಾಡಿದಂತೆ ವೆಸಲ್ ಅನ್ಲೋಡ್ ಮಾಡಬೇಕಾದ್ರೆ ಅದಕ್ಕೆ ಖರ್ಚು ತುಂಬ ಇದೆ. ಅದಕ್ಕೆ ನಾವೇನು ಈಗ ತ್ವರಿತಗತಿಯಲ್ಲಿ ನಮಗೀಗ ಪೋರ್ಟ್ ಆಫೀಸಿನಿಂದ ಸರ್ಕಾರದಿಂದ ನಮಗೀಗ ಅಳಿವೆ ಬಾಗಲ್ಲಿ ಇಮಿಡಿಯೇಟ್ಲಿ ಒಂದು ಡ್ರೆಡ್ಜಿಂಗ್ ವ್ಯವಸ್ಥೆ ಆಗಲೇಬೇಕು. ಇಲ್ಲದಿದ್ದರೆ ನಮ್ಮದು ಈ ಹಳೆ ಬಂದರಿನ ರಫ್ತು ಇನ್ನು ಕೆಲಸ ಸಾಧಾರಣ 400ರಿಂದ 500 ಮಂದಿ ಕೆಲಸದವರು ಇದ್ದಾರೆ. ಅವರಿಗೆ ಕೆಲಸ ಇಲ್ಲದಾಗೆ ಆಗ್ತದೆ. ತುಂಬ ಈಗ ಆಲ್ರೆಡಿ 25 ದಿವಸದಿಂದ ವೆಸಲ್ ಕಟ್ಟಿಕೊಂಡು ಇಲ್ಲಿ ಅಲ್ಲಿದ್ದ ಮಾಲಕರು ಮತ್ತು ಅವರ ಕೆಲಸದವರು ದಿನಾಲು ಅವರಿಗೆ ಖರ್ಚು ಕೊಟ್ಟು ಸಾಕಾಗಿದೆ. ಸೊ ಇದೊಂದು ದೊಡ್ಡ ನಮ್ಮ ಸರ್ಕಾರಕ್ಕೆ ಬರುವ ರೆವಿನ್ಯೂ ಸಹ ಬಂದಾಗಿ ಹೋಗ್ತದೆ. ಇನ್ನು ಗೌರವಾಧ್ಯಕ್ಷರಾದ ಉಸ್ಮಾನ್ ಅವರು ಮಾತನಾಡಿ, ಡ್ರೆಡ್ಜಿಂಗ್ ಮಾಡದೇ ಇರುವುದರಿಂದ ಹಳೆ ಬಂದರಿನಲ್ಲಿ ಹಲವಾರು ಸಮಸ್ಯೆಗಳು ಎದುರಾಗಿದೆ. ಇದರಿಂದಾಗಿ ಅಲ್ಲಿಯ ಕಾರ್ಮಿಕರಿಗೆ ಕೆಲಸವಿಲ್ಲದಂತಾಗಿದೆ. ಹಳೆ ಬಂದರು ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿಯಾಗಬೇಕಾಗಿದೆ ಅಂತ ಹೇಳಿದ್ರು. ಬೆಳಂದುಗಳಲ್ಲಿ 10-45 ಮಂದಿ ನಮ್ಮ ಲಕ್ಷದ್ವೀಪ ಗುಜರಾತ್ ಲಕ್ಷದ್ವೀಪ ಇಚ್ಛಾದಪುರ ಮುತ್ತಿತ್ತು ಖಾಲಿ ಇತ್ತು 15 ಮಂದಿ 10 ಮಂದಿ ಆಮೇಲೆ ಮಾತನಾಡು ಮಂದಿ ಯಾರಪ್ಪ ಜೈಪುರ್ ಮೂರು ನೀರು ಯಾವುದು ನೋಡಿ
ಎಂಕಣ್ಣ ಪೋರ್ಟ್ ಹೋದ ಮೇಲೆ ಅಲ್ಲಿಂದ ಬಾಗಿಟ್ಟು ನೀರು ಮೀನ ಅಂಡ ನೀವು ಪೋರ್ಟ್ ಹೆಚ್ಚ 20 ಎಂಗಳು ಮಲ್ಪೋಲಿ ಬಂದಿದ್ದರೆ ಆ ಧೈರ್ಯ ಎಂಗ್ಲಿಗೆ ಉಂಟು ತುಂಬ ಮೂಲ ಎಂಗ್ಲಿಗೆ ಸೋಡಾಗಾರ ಸಿಪ್ಪು ಬರೋದು 2 ವರ್ಷ ಅಂದರೆ ಸಿಪ್ಪು ಬರೋದು ಅದನ್ನು ನೀರು ಯಾವುದು ಬಂದರೆ ಉಂಟಾದೆ ಮೊದಲ ರವೀನಾಂದ್ರ ಪೋರ್ಟ್ ವಿದ್ಯಾನ ಲೆಕ್ಕ ಆಗ್ತದೆ 24 ದಿನ ಅಂಡು ನಮಗೆ ಲೋಡ್ ಮತ್ತು ಗೀತ ಗಾಳಿ ಫೋನ್ ಮತ್ತು ನೀವು ಸೆಪ್ಟೆಂಬರ್ 15 ಸ್ಟಾರ್ಟ್ ಆಗಿಲ್ಲ ಇಡೀ ಮುಟ್ಟಲ್ಲ ಲೋಡ್ ಸ್ಟಾರ್ಟ್ ಆಗ್ತದೆ 2,000 ಜನಕ್ಕೆ ಬೇಲೆಗೆ ನರಕ ಬರೋದು ಒಂದು ಮಂದಿ ಸೀತಾನೊಂದು ಲೋಡು ಅಂತ ಕಟ್ಕೊಂಡ ಒಂದು 18 ಪಾಂಡ ಆಯ್ತು ಆ ಚಿಕ್ಕಿನ ದುಡ್ಡನ್ನು ಅವೇ ಮಂದಿಗೆ ತನಿಖೆ ಪಡೆದಿಲ್ಲ. ಒಟ್ಟಿನಲ್ಲಿ ಡ್ರೆಡ್ಜಿಂಗ್ ಸಮಸ್ಯೆಯಿಂದಾಗಿ ಸರಕು ಸಾಗಣೆ ಹಡಗು ಸಿಬ್ಬಂದಿಗಳಿಗೆ ತುಂಬಾ ತೊಂದರೆಯಾಗ್ತಾ ಇದ್ದು ಇನ್ನಾದರೂ ಸಮಸ್ಯೆ ಬಗೆಹರಿಯುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಶರಸಾಲ್ಯಾನ್ V4 News 24/7 ಮಂಗಳೂರು.